ಎಡನೀರು ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶರಾದ ಶ್ರೀ ಕೇಶವಾನಂದ ಭಾರತೀ ತೀರ್ಥ ಮಹಾಸ್ವಾಮಿಗಳು ವಿಷ್ಣುಪಾದ ಸೇರಿದ್ದಾರೆ. ಅವರ ದಿವ್ಯಾತ್ಮಕ್ಕೆ ಸದ್ಗತಿಯನ್ನು ಪ್ರಾರ್ಥಿಸಿ ಉಡುಪಿಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಎಸ್ಎಂಎಸ್ಪಿ ಸಂಸ್ಕೃತ ಮಹಾವಿದ್ಯಾಲಯ ಮತ್ತು ಉಡುಪಿ ನಾಗರಿಕರು ಶ್ರೀಗಳ ಅಭಿಮಾನಿಗಳ ವತಿಯಿಂದ ಶ್ರದ್ಧಾಂಜಲಿ ಸಭೆಯು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಸಾನ್ನಿಧ್ಯ ವಹಿಸಿ ಎಡನೀರು ಶ್ರೀಗಳ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕೊಡುಗೆಗಳನ್ನು ಹಾಗೂ ಉಡುಪಿಯ ಮಠಗಳನ್ನು ಸಂಸ್ಕೃತ ಕಾಲೇಜಿನೊಂದಿಗೆ ಬಾಂಧವ್ಯವನ್ನು ಸ್ಮರಿಸಿ ಅವರ ಆದರ್ಶಗಳು ನಮಗೆಲ್ಲ ಸದಾ ಮಾರ್ಗದರ್ಶಕವಾಗಲಿ, ಅವರ ದಿವ್ಯಾತ್ಮಕ್ಕೆ ಭಗವಂತನು ಸದ್ಗತಿಯನ್ನ ಕರುಣಿಸಲಿ ಎಂದು ಪ್ರಾರ್ಥಿಸಿ ನುಡಿ ನಮನ ಸಲ್ಲಿಸಿದರು. ಎಡನೀರು ಮಠದ ಕೇಶವಾನಂದ ಭಾರತೀ ಶ್ರೀಗಳವರು ಅವರು ನಮ್ಮ ವಿಶೇಷವಾಗಿ ಇಲ್ಲಿನ ಎಲ್ಲ ಅಷ್ಟಮಠಾಧೀಶರ ಜೊತೆಗೂ ಕೂಡ ವಿಶೇಷವಾದ ಸಂಪರ್ಕವನ್ನು ಹೊಂದಿದ್ದವರು. ಧಾರ್ಮಿಕ ನೆಲೆಯಲ್ಲಿ, ಸಾಂಸ್ಕೃತಿಕ ನೆಲೆಯಲ್ಲಿ, ಇನ್ನು ಕಲಾ ನೆಲೆಯಲ್ಲಿ ಎಲ್ಲದರಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ಮಾಡಿ ದೊಡ್ಡ ಶ್ರೇಯಸ್ಸನ್ನು ಪಡೆದವರು, ಸಮಾಜಕ್ಕೆ ದೊಡ್ಡ ಮಾರ್ಗದರ್ಶನ ಮಾಡಿದವರು. ಇವತ್ತವರು ಹರಿಪಾದವನ್ನು ಸೇರಿದ್ದಾರೆ. ಅವರ ಆದರ್ಶಗಳು ನಮಗೆಲ್ಲರಿಗೂ ಕೂಡ ದಾರಿದೀಪವಾಗಲಿ ಅಂತ ಆಶಿಸಿ ಅವರಿಗೆ ಶ್ರೇಯಸ್ಸನ್ನು, ಸದ್ಗತಿಯನ್ನು ಪ್ರಾರ್ಥಿಸ್ತಾ ಅವರ ಮಾರ್ಗದರ್ಶನ ಇದೇ ರೀತಿ ನಮಗೆಲ್ಲರಿಗೂ ಕೂಡ ಅನುಕರಣೀಯ ಆಗಲಿ ಅಂತ ಆಶಿಸ್ತಾ ಇದ್ದೇವೆ. ಎಲ್ಲರೂ ಅವರಿಗೆ ಅವರ ಕುರಿತು 4 ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ದೇವಾನಂದ ಉಪಾಧ್ಯಾಯ, ಪ್ರಾಚಾರ್ಯ ಡಾಕ್ಟರ್ ಎನ್ಎಲ್ ಭಟ್, ಪೇಜಾವರ ಮಠದ ದಿವಾನ ಎಂ ರಘುರಾಮಾಚಾರ್ಯ, ಉದ್ಯಮಿ ಯಶ್ಪಾಲ್ ಸುವರ್ಣ, ಉಡುಪಿ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿ ರವೀಂದ್ರ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕೇರಳ ಸರ್ಕಾರ ಎಲ್ಲ ಮಠಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಒಂದು ಕಾನೂನು ತರಲಿಕ್ಕೆ ಹೊರಟಾಗ ಏಕಾಂಗಿಯಾಗಿ ನ್ಯಾಯಾಂಗದ ಕಟ್ಟಕಟೆಯಲ್ಲಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿನವರೆಗೆ ಆ ನ್ಯಾಯಾಂಗದ ವ್ಯಾಜ್ಯವನ್ನು ತೆಗೆದುಕೊಂಡು ಹೋಗಿ ಒಂದು ಐತಿಹಾಸಿಕ ಜಯವನ್ನು ತಂದರು. ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟಿನ ಮತ್ತು ದೇಶದ ಕಾನೂನಿನ ಪಠ್ಯದಲ್ಲಿ ಎಡನೀರು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಂತ ಹೇಳುವ ಒಂದು ಅಧ್ಯಾಯ ಅದು ಶಾಶ್ವತವಾಗಿ ದಾಖಲಾಗಲಿಕ್ಕೆ ಕಾರಣರಾದರು. ಮತ್ತು ಈ ದೇಶದ ನೂರಾರು ಮಠ ಸಂಸ್ಥಾನಗಳ 100 ಎಕರೆ ಭೂಮಿ, 1000 ಎಕರೆ ಭೂಮಿ ಮಠಗಳ ಸ್ವಾಧೀನದಲ್ಲಿ ಉಳಿಲಿಕ್ಕೆ ಒಂದು ದೊಡ್ಡ ಕರ್ತೃತ್ವ ಶಕ್ತಿಯಾಗಿ ಅವರು ಕೆಲಸ ಮಾಡಿದರು. ಕಲೆ ಮತ್ತು ಅಧ್ಯಾತ್ಮದ ನಡುವೆ ಒಂದು ಸಮನ್ವಯ ಕೊಂಡಿಯಾಗಿ ಅವರು ಮಾಡಿದ ಕೆಲಸ ಅದೊಂದು ಮಹೋನ್ನತ ಅಧ್ಯಾಯ. ಯಕ್ಷಗಾನ ಕಲೆಗೆ ಅವರು ಕೊಟ್ಟ ಪೋಷಣೆ, ಆಶ್ರಯಗಳು ಮತ್ತು ಕಲಾವಿದರ ಬದುಕು ಬವಣೆಗಳಿಗೆ ಅವರು ಸ್ಪಂದಿಸಿದ ಔದಾರ್ಯಗಳು ಅದು ಅನನ್ಯವಾದಂಥ ಒಂದು ಚರಿತ್ರೆ ಅಂತ ನಾವು ಭಾವಿಸ್ತೇವೆ. ಮತ್ತು ಎಲ್ಲ ಮಠ ಸಂಸ್ಥಾನಗಳೊಂದಿಗೆ ಒಂದು ಅತ್ಯಂತ ಅವಿನಾಭಾವವಾದಂಥ, ವಿನಯಪೂರ್ವಕವಾದಂಥ ಸಂಬಂಧವನ್ನು ಹೊಂದಿದ್ದಂಥ ಸಜ್ಜನಿಕೆಯ ವ್ಯಕ್ತಿಯವರು.